ಸೆಲೆಬ್ರೇಷನ್ ಆಫ್ 1 ಇಯರ್ ಜಿಎಸ್ಟಿ ನಗರದ ಅತ್ತಾವರದಲ್ಲಿರುವ ಸೆಂಟ್ರಲ್ ಎಕ್ಸೈಸ್ ಅಂಡ್ ಸೆಂಟ್ರಲ್ ಜಿಎಸ್ಟಿ ಮಂಗಳೂರು ಕಮಿಷನರೇಟ್ ಆಫೀಸ್ನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಎಂಆರ್ಪಿಎಲ್ನ ನಿರ್ದೇಶಕ ಎಂ ವೆಂಕಟೇಶ್, 1947ರಲ್ಲಿ ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಕ್ಕಾಗ ನಾವಿರಲಿಲ್ಲ. ಆದರೆ ಜುಲೈ 1, 2017ರಂದು ಮಧ್ಯರಾತ್ರಿ ಮಾಧ್ಯಮಗಳಲ್ಲಿ ಜಿಎಸ್ಟಿಯ ಅನುಷ್ಠಾನದ ವಿಚಾರ ತಿಳಿದಾಗ ನನಗೆ ರೋಮಾಂಚನವಾಯಿತು. ನಿಜವಾಗಿಯೂ ಈ ಕ್ರಮ ಸ್ವಾಗತಾರ್ಹ. ಇದು ಭಾರತದ ಆರ್ಥಿಕ ವ್ಯವಸ್ಥೆ ಸುಧಾರಣೆಯಲ್ಲಿ ಮೊದಲ ಹೆಜ್ಜೆ ಎಂದರು. Hats off to all of you here today. Fantastic leadership of the center, the state, the individual commissionerate. Hats off to all of you sitting here. This was one of the smoothest possible transformation of the country, I should say. And very emotional and energetic speech by our commissioner here marked the whole event of what happened today, 1 year ago. Happy birthday GST. For me, being a project guy, a technical guy, how do we implement a project at the same level the GST implementation has been taken up? ನಂತರ ಮಾತನಾಡಿದ ಸೆಂಟ್ರಲ್ ಎಕ್ಸೈಸ್ ಅಂಡ್ ಸೆಂಟ್ರಲ್ ಜಿಎಸ್ಟಿ ಮಂಗಳೂರಿನ ಕಮಿಷನರ್ ಡಾಕ್ಟರ್ ಎಂ ಸುಬ್ರಹ್ಮಣ್ಯರವರು, ಜಿಎಸ್ಟಿ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ದಿಟ್ಟ ಹೆಜ್ಜೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಇಡೀ ವಿಶ್ವವೇ ಭಾರತದ ಕಡೆ ಮುಖ ಮಾಡಿ ನೋಡಲಿದೆ. ಭಾರತದ ಆರ್ಥಿಕ ವ್ಯವಸ್ಥೆ ಇತರ ದೇಶಗಳಿಗೆ ಮಾದರಿಯಾಗಲಿದೆ. ಭಾರತ ಈಗ ಅತಿ ವೇಗವಾಗಿ ಬೆಳೆಯುತ್ತಿರುವ ದೇಶ ಎಂಬುದು ಹೆಮ್ಮೆ ಎಂದರು. Comprises of 3 districts of coastal Karnataka, Dakshin Kannada, Uttar Kannada and Udupi. And as I said, our savior has been MRPL, and we have varied products and varied services. In fact, the services added more diversity for working in this commissionerate. Whether it's banking and financial services, whether it's support services, work contract, construction, manpower recruitment, all of them are there here. Now, compared to last year, one quarter we are not in GST, one quarter we had our legacy work of Central Excise Service Tax, and this year, so far up to the March 2018, if we just try to compare, there was a difference of almost about 1,000 crores of getting over 1,000 or 1,200 crores of getting. ಈ ಸಂದರ್ಭ ಸೆಂಟ್ರಲ್ ಎಕ್ಸೈಸ್ ಅಂಡ್ ಸೆಂಟ್ರಲ್ ಜಿಎಸ್ಟಿ ಮಂಗಳೂರು ಕಮಿಷನರೇಟ್ ಆಫೀಸ್ನ ಕೆಲ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳಿಗೆ ಕಮಾಂಡೇಶನ್ ಸರ್ಟಿಫಿಕೇಟ್ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಸೆಂಟ್ರಲ್ ಎಕ್ಸೈಸ್ ಅಂಡ್ ಸೆಂಟ್ರಲ್ ಜಿಎಸ್ಟಿ ಮಂಗಳೂರಿನ ಅಡಿಷನಲ್ ಕಮಿಷನರ್ ಇಮಾಮುದ್ದೀನ್ ಅಹಮದ್ ಮತ್ತು ಪ್ರತಿಷ್ಠಿತ ಕಂಪನಿಗಳ ನಿರ್ದೇಶಕರು, ಆರ್ಥಿಕ ತಜ್ಞರು ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.